ಸೀಮೆಡು ಅಧಿಕಾರಡು ಮೆರೆಯೊಂದು ನಂಚಿತಿನ ಮಹಾಲಿಂಗೇಶ್ವರ ದೇವರನ್ನ ಆಶೀರ್ವಾದನ ನಟ್ಟೊಂದು ಕಲಾಮಾತೆ ಶಾರದನ ಅನುಗ್ರಹನು ಬೇಡೊಂದು ಮೊದಲ ಲೇಸಿನ ಶುರು ಮಾಡ್ತಾರೆ ನಿಕಲ ಮಾತಿರ್ನಲ್ಲ ಅನುಗುಣಕ್ಕೆ ಏನಂದ್ರೆ ಯಾನ ನಿಕಲ ನಿರೂಪಕಿ ಹೇಮಾಚಾರ ತುಳುನಾಡಿನ ಸಿನಿಮಾ ಕಲಾವಿದರು ಐತೆ ಬರೀ ತುಳುನಾಡು ಮಾತ್ರ ಆತು ರಾಜ್ಯ ದೇಶದ ಮಲ್ಲ ಕುದರನ್ನು ಮಲ್ತೊಂದುಲ್ಲೆರು 55 ವರ್ಷದ ದುಂಬು ಸುರುವಾಯಿ ನಂಚಿತಿನ ತುಳು ಸಿನಿಮಾ ರಂಗದ ಪಯಣ ಇನಿ ಮಲ್ಲ ಮಾಮಲ್ಲ ಮರಾದು ಬುಳೆದು ಸಾಲು ಸಾಲು ಸಿನಿಮಾಲು ಬೇರೆ ಬೇರೆ ರಿಲೀಸ್ ರೆಡಿಯಾದ ಕಾತೊಂದುಲ್ಲ ಅಂಚಿತಿನ ಒಂಜಿ ಸಿನಿಮಾ ರಂಗದ ನಡುಟು ಒಂಜಿ ಕ್ರಿಕೆಟ್ ಪನ್ಪು ನಂಚಿತಿನ ಒಂಜಿ ವಿಷಯದ ತಂದು ಜವನನೆ ಕೂಟ ಒಂಜಿ ಹೊಸ ಫಿಲ್ಮನ್ನು ಮಲ್ತಿದ್ದಾರೆ ಗಜಾನನ ಕ್ರಿಕೆಟರ್ಸ್ ಪನ್ಪಿನ ಅಂಚಿತಿನ ನಮ್ಮ ಮಾತಿರ್ಲ ತುಳುನಾಡಿದ ಕಂಡೆಡು ಕ್ರಿಕೆಟ್ದ ಗೊಬ್ಬು ನಿನ್ನ ತೂತ ಕ್ರಿಕೆಟ್ದ ಆ ಸಂಘಟನಾ ಶಕ್ತಿನ ತೂತ ಕ್ರಿಕೆಟ್ದ ಉಲಯಪ್ಪು ನಂಚಿತಿನ ಪ್ರೀತಿ ಮೋಕೆನ ತೂತ ಇಂಚಿನೇ ಒಂಜಿ ಕ್ರಿಕೆಟ್ದ ಒಂದು ಸಬ್ಜೆಕ್ಟ್ ದೆಟೊಂದು ಐತ ಉಲಯಡುಪ್ಪು ನಂಚಿತಿನ ಆ ಜವನನ ನಡುಟುಪ್ಪು ನಂಚಿತಿನ ಕಥೆ ವ್ಯಥೆ ಆ ಪ್ರೀತಿ ಅಂಚನೆ ಐತ ನಡುಡು ನಡಪು ನಂಚಿತಿನ ಒಂಜಿ ಪ್ರೇಮ ಕಥೆ ನೀನು ಮಾತ ಮುಡಿದು ಒಂಜಿ ಇಡೀ ಕುಟುಂಬಕ್ಕೆ ಬೋಡಾಯಿ ನಂಚಿತಿನ ಮನೋರಂಜನೆದ ರಸದೌತಣನು ಕೊರಪು ನಂಚಿತಿನ ಗಜಾನನ ಕ್ರಿಕೆಟರ್ಸ್ ಪ್ರಜ್ವಲ್ ಫಿಲ್ಮ್ಸ್ ನಮಗುಲ್ಲ ಲಾಂಛನದ ನಿರ್ಮಾಣ ಆತಿ ನಂಚಿತಿನ ಸಿನಿಮಾ ನಮ್ಮ ಪುತ್ತೂರದ ಭಾರತ ಸಿನಿಮಾ ಪ್ರೀಮಿಯರ್ ಶೋದ ಉದಿಪನದ ಲೇಸ್ ನಡೆದರು ಪ್ರಜ್ವಲ್ ಫಿಲ್ಮ್ಸ್ ಲಾಂಛನದ ನಿರ್ಮಾಣ ಆಯ್ನಂಚಿತಿನ ಕೀರ್ತನ್ ಭಂಡಾರಿ ವರ್ನ ಕತೆ ಚಿತ್ರಕಥೆ ನಿರ್ದೇಶನದ ಮೂಡುದು ಬತ್ತಿ ನಂಚಿತಿನ ಈ ಸಿನಿಮಾಡು ನಮ್ಮ ಸಿನಿಮಾ ರಂಗದ ಮಾತ ದಿಗ್ಗಜರ್ನಕಲ್ಲ ನಟನೆಯನ್ನು ಮಲ್ದೇರು ನವೀನ್ ಡಿ ಪಡೀಲ್ ಅರವಿಂದ್ ಗೋಳಾರ್ ವಿನೀತ್ ಕುಮಾರ್ ನಾಯಕ ನಟಿಯಾದ ಅಭಿನಯ ಮಂದಿರು ಅಂಚನೆ ಅರ್ನ ಬೋಡದಿ ಅರ್ನ ನಿಜ ಜೀವನದ ನಾಯಕಿ ಸಮತ ಅಮೀನ್ ಆರ್ಲ ನಟನೆಯನ್ನು ಮಲ್ದೇರು ಅಂಚನೆ ಅನ್ವಿತಾ ಸಾಗರ್ನ ಮುಖ್ಯ ಭೂಮಿಕೆಡು ಈ ಚಿತ್ರಡು ಅಂಚನೆ ದೀಪಕ್ ರೈ ಪಾಣಾಜೆ ಪ್ರಕಾಶ್ ತುಮಿನಾಡ್ ಭೋಜರಾಜ್ ವಾಮಂಜೂರ್ ಪ್ರಜ್ವಲ್ ಶೆಟ್ಟಿ ಇಂಚ ಮಮಲ್ಲ ಕಲಾವಿದರನ್ನ ಒಟ್ಟು ಸೇರಿಗೆಡೆ ನಡೆದ ಶೆಟ್ಟಿನ ಬಾರಿ ಎಡ್ಡೆ ಒಂದು ಸಿನಿಮಾ ನಮ್ಮ ದುಂಬುದಿಕ್ಕಿ ಬರೋದುಂಡು ಎಲ್ಲ ಇಡೀ ತುಳುನಾಡೋರ್ಮೆ ಒಂದು ಬೊಳ್ಳಿ ಬರಗಡೆ ಮೂಡುದು ಬರೆಯರೆಂದು ಆಯ್ತಾ ಪೂರ್ವಭಾವಿಯಾದ ಪ್ರೀಮಿಯರ್ ಶೋದ ಉದಿಪನದಲ್ಲಿ ಭಾರಿ ಪೊರ್ಲು ಮೂಡು ಬೈಗಳು ಗಜಾನನ ಕ್ರಿಕೆಟರ್ಸ್ ಎಂಬ ಈ ಒಂದು ಚಲನಚಿತ್ರದ ಬಿಡುಗಡೆ ಸಮಾರಂಭದಲ್ಲಿ ಯುವ ಜನತೆಗೆ ಒಂದು ಮುಖ್ಯವಾಗಿ ಮನರಂಜನೆ ಕೊಡುವ ವಿಷಯ ಅಂತ ಹೇಳಿದ್ರೆ ಒಂದು ಸಿನಿಮಾ ಮತ್ತೊಂದು ನಮ್ಮ ದೇಶದಲ್ಲಿ ಕ್ರಿಕೆಟ್ ಈ ಎರಡು ವಿಷಯಗಳನ್ನು ಸೇರಿಸಿಕೊಂಡು ಈ ಚಿತ್ರ ಎರಡನ್ನೂ ಸಹ ಒಳಗೊಂಡಿದೆ. ಸಿನಿಮಾ ಸಹ ಇದೆ, ಅದಕ್ಕೆ ಬೇಕಾದಂಥ ಎಲ್ಲ ಮನರಂಜನೆಯ ಅಂಶಗಳು ಒಳಗೊಂಡು ಕ್ರಿಕೆಟ್ ಅನ್ನು ಸಹ ಒಳಗೊಂಡಿರುವುದರಿಂದ ಖಂಡಿತವಾಗಿಯೂ ಇದು ಯುವ ಜನರ ಮನಸ್ಸನ್ನು ಗೆದ್ದು ವಿಜಯಶಾಲಿ ಆಗ್ತದೆ ಅಂತ ಒಂದು ನಂಬಿಕೆ ನನಗಿದೆ. ಈ ಒಂದು ಚಿತ್ರವನ್ನು ಎಲ್ಲ ಚಿತ್ರಾಭಿಮಾನಿಗಳು ವೀಕ್ಷಿಸಿ ನಮ್ಮ ಕಲಾವಿದರುಗಳಿಗೆ ಅದಕ್ಕಾಗಿ ಶ್ರಮಪಟ್ಟವರಿಗೆ ಎಲ್ಲರಿಗೂ ಸಹ ಒಂದು ಜಯವನ್ನು ತಂದುಕೊಡಬೇಕು. ಎಲ್ಲ ಕ್ರೀಡಾಭಿಮಾನಿಗಳಿರ್ಬೋದು, ಚಿತ್ರಾಭಿಮಾನಿಗಳಿರ್ಬೋದು, ಈ ಚಲನಚಿತ್ರವನ್ನು ವೀಕ್ಷಿಸಿ ಅದನ್ನು ಪ್ರೋತ್ಸಾಹಿಸಬೇಕಾಗಿ ನನ್ನ ಒಂದು ಕೋರಿಕೆ. ಕ್ರಿಕೆಟ್ ಎಂಬುದು ನಮ್ಮ ದೇಶದ ಎಲ್ಲರ ಮನಸ್ಸಲ್ಲಿರುವಂಥದ್ದು. ಈಗ IPL ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ, ಸಂಜೆ ಹೊತ್ತಿಗೆ ಎಲ್ಲರೂ ಟಿವಿ ಮುಂದೆ ನಿಂತಿರ್ತೀವಿ. ಅಂತಹ ಒಂದು ಆಟ ಈ ಚಲನಚಿತ್ರದಲ್ಲಿ ಸಹ ಇದೆ. ಖಂಡಿತವಾಗಿಯೂ ಚಲನಚಿತ್ರ ಜಯಗಳಿಸೆ ಎಂದು ಹೇಳುತ್ತಾ ಈ ತಂಡಕ್ಕೆ ಶುಭವನ್ನು ಕೋರುತ್ತಾ, ಯಾವ ರೀತಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕ್ರಿಕೆಟ್ ತಂಡ ಜಯಶಾಲಿ ಆಗಬೇಕು ಅಂತ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೇವೆ, ಅದೇ ರೀತಿ ಈ ಚಿತ್ರವೂ ಸಹ ಜಯಶಾಲಿ ಆಗಲಿ ಅಂತ ಎಲ್ಲರೂ ಸಹ ಒಂದು ನೆನೆಸಿಕೊಂಡು ಪ್ರೋತ್ಸಾಹಿಸೋಣ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕೇಳಿ ನಾವು ವಕೀಲರು ನಮಗೆ ಏನು ಅಭ್ಯಾಸ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ವಿಚಾರ ಬಂದ್ರೆ ಅದರ ಅಧಿಕೃತತೆಯ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡುವಂಥದ್ದು. ಅಂದ್ರೆ ನಾವೇನು ಹೇಳ್ತೇವೆ, ರಿಸರ್ಚ್, ಒಂದು ಹುಡುಕಾಟ ಅಂತ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವ ಮೊದಲೇ ಒಂದು ಖುಷಾಲಿ, ಒಂದು ತಮಾಷೆಯಾಗಿ ನಾನು ನಮ್ಮ ಅಂತರ್ಜಾಲದಲ್ಲಿ ಒಂದು ಹುಡುಕಾಟ ಹಾಕಿದೆ, ಗಜಾನನ ಕ್ರಿಕೆಟರ್ಸ್ ಅಂತ. ಗಜಾನನ ಕ್ರಿಕೆಟರ್ಸ್ ಅಂತ ಹೇಳಿ ನಾವು ಎಂಟರ್ ಮಾಡಿದ್ರೆ, ನೀವು ಬೇಕಾದ್ರೆ ಪರಿಶೀಲನೆ ಮಾಡಿ, ಅಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಮಾಹಿತಿ ನಮಗೆ ಸಿಗ್ತದೆ. ಒಂದು ನವಿರಾದ ಹಾಸ್ಯ,
ಬೇಕಾದಷ್ಟು ಹೊಟ್ಟೆ ತುಂಬ ನಗು, ಒಂದು ನವಿರಾದಂತಹ ಒಂದು ಪ್ರೇಮ ಕಥೆ, ಅದರ ಜೊತೆಯಲ್ಲಿ ಕರಾವಳಿಯ ಹಾಸುಹೊಕ್ಕಾಗಿರತಕ್ಕಂತಹ ಅಂಡರ್ ಆರ್ಮ್ ಕ್ರಿಕೆಟ್ನ ಬಗ್ಗೆ ಒಂದು ಉತ್ತಮವಾದಂತಹ ಕಲಾಭಿರುಚಿಯ ಒಂದು ಚಿತ್ರ ಅಂತ ಹೇಳುವಂತ ಒಂದು ಮಾಹಿತಿ ಬಂತು. AI ರಿವ್ಯೂ ಅಂತ ಹೇಳ್ತೇವೆ ನಾವು, ಕೃತಕ ಬುದ್ಧಿಮತ್ತೆಯಲ್ಲಿ ನಾವು ಹುಡುಕಾಡಿದ್ರೆ ಸಿಕ್ಕತಕ್ಕಂತ ಒಂದು ನಮಗೆ ಮಾಹಿತಿ. ಹಾಗಾಗಿ ನನಗೆ ಬಹಳ ಒಂದು ಖುಷಿಯಾದಂತದ್ದು ಏನಂತ ಹೇಳಿದ್ರೆ, ಬಹು ನಿರೀಕ್ಷಿತವಾದಂತಹ ತುಳು ಸಿನಿಮಾ ಅಂತ ಹೇಳುವಂತ ಇನ್ನೊಂದು ಹಿನ್ನೆಲೆಯನ್ನು ಅದರಲ್ಲಿ ಕೊಟ್ಟರು. ಹಾಗಾಗಿ ಬಹು ನಿರೀಕ್ಷಿತವಾದಂತಹ ಈ ಸಿನಿಮಾ, ಇದರಲ್ಲಿ ಗಜಾನನ ಕ್ರಿಕೆಟರ್ಸ್ ಅಂತ ಹೇಳುವಂತಹ ಹೆಸರಿನಲ್ಲಿ ಇವತ್ತು ಇದು ಬಿಡುಗಡೆ ಆಗ್ತಾ ಇದೆ. ನಾನು ಅದರಲ್ಲಿ ನೋಡ್ತಾ ಇದ್ದಾಗ ಅದರ ಪ್ರೊಡ್ಯೂಸರ್ನ ಹೆಸರು ನೋಡುವಾಗ ನನಗೆ ಆಯ್ತು, ಪ್ರಜ್ವಲ್ ಶ್ರೀನಿವಾಸ ಶೆಟ್ಟಿ ನೋಡಿ. ಅದರಲ್ಲಿ ಅವರ ಹೆಸರಿನಲ್ಲಿ ಆ ಶ್ರೀನಿವಾಸ ಜೊತೆಗಿದ್ದಾನೆ ಅಂತ, ಪ್ರಜ್ವಲ್ರ ಜೊತೆಗೆ ಶ್ರೀನಿವಾಸ ಇದ್ದಾನೆ. ಹಾಗಾಗಿ ಯಾವತ್ತೂ ಕೂಡ ಬೊಕ್ಕಸ ಬರಿದಾಗ್ಲಿಕ್ಕಿಲ್ಲ. ಖಂಡಿತವಾಗಿ ಇದು ಯಶಸ್ವಿ ಆಗ್ತದೆ, ಬಾಕ್ಸ್ ಆಫೀಸ್ ಹಿಟ್ ಆಗ್ತದೆ ಅಂತ ಹೇಳುವುದರ ಜೊತೆಯಲ್ಲಿ ಆ ಪ್ರಜ್ವಲ್ರ ಒಂದು ಸಾಹಸಕ್ಕೆ ಈ ತುಳುನಾಡಿನ ಈ ಸಿನಿಮಾ ಏನಿದೆ ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಜ್ವಲಿಸುವಂತೆ ಆಗಲಿ. ಕೀರ್ತನ್ ಭಂಡಾರಿಯವರ ಒಂದು ನಿರ್ದೇಶನ ಇದೆ. ಕೀರ್ತನ್ ಭಂಡಾರಿಯವರದ್ದು ಅವರ ಭಂಡಾರ ಯಾವತ್ತು ತುಂಬುತ್ತಾ ಇರಲಿ, ಅಂದ್ರೆ ಅವರು ಏನು ಒಂದು ಕಲಾಭಿರುಚಿಯ ಕಲಾಭಿವ್ಯಕ್ತಿಯ ಒಂದು ಭಂಡಾರ ಯಾವತ್ತೂ ತುಂಬುತ್ತಾ ಇರಲಿ. ಅವರ ಈ ಒಂದು ಪ್ರಯತ್ನದಿಂದ ಅತ್ಯುತ್ತಮವಾದಂತಹ ಕೀರ್ತಿ ಈ ಇಡೀ ತಂಡಕ್ಕೆ ಬರಲಿ ಅಂತ ಹೇಳುವಂತಹ ಶುಭ ಹಾರೈಕೆಯೊಂದಿಗೆ 2007ರಲ್ಲಿ ಒಂದು ಅದ್ಭುತವಾದಂತಹ ಘಟನೆ ಕ್ರಿಕೆಟ್ ಇತಿಹಾಸದಲ್ಲಿ ನಡೆದಿದೆ. ನೀವೆಲ್ಲ ನೆನಪಿಟ್ಟುಕೊಳ್ಳಿ, 2007ನೇ ಇಸ್ವಿಯಲ್ಲಿ ಪ್ರಪ್ರಥಮವಾಗಿ T20 ಪಂದ್ಯದಲ್ಲಿ ವರ್ಲ್ಡ್ ಕಪ್ ಅನ್ನ ನಮ್ಮ ಭಾರತ ಗೆಲ್ತದೆ. ಆ ಭಾರತ ಕ್ರಿಕೆಟ್ T20 ಪಂದ್ಯವನ್ನ ಪ್ರಥಮ ಬಾರಿಗೆ ಗೆಲ್ಲುವಾಗ ಒಂದು ಅವಿಸ್ಮರಣೀಯವಾದಂತಹ ಒಂದು ಘಟನೆ ನಡೆದಿತ್ತು. ಏನು ಅಂತ ಹೇಳಿದ್ರೆ, 1 ಓವರ್ನ 6 ಬಾಲಿಗೆ 6 ಸಿಕ್ಸ್ ಅನ್ನ ಯುವರಾಜ್ ಸಿಂಗ್ ಹೊಡೆದಿದ್ರು. ನನ್ನ ಹಾರೈಕೆ ಏನು ಅಂತ ಹೇಳಿದ್ರೆ, ಗಜಾನನ ಕ್ರಿಕೆಟರ್ಸ್ ಇದೊಂದು ಕ್ರಿಕೆಟ್ನ ಹೆಸರಿನಲ್ಲಿ ಆಗ್ತಾ ಇರತಕ್ಕಂಥದ್ದು. ಇದು ಕೂಡ ವಾರದ 6 ದಿನಗಳಲ್ಲಿ, ಅಂದ್ರೆ ಒಂದು ದಿವಸ ನಾವು ರಜೆ ದಿನ ಅಂತ ಇಟ್ಟುಕೊಳ್ಳ, 6 ದಿನಗಳಲ್ಲಿ ಕೂಡ ಅದ್ಭುತವಾದಂತಹ ತುಂಬಿದ ಚಿತ್ರಮಂದಿರದ ಪ್ರದರ್ಶನವನ್ನ ಕಂಡು 100 ದಿನದ ಒಂದು ದಾಖಲೆಯನ್ನು ಮಾಡುವಂತಹ ಒಂದು ಆ ಭಾಗ್ಯವನ್ನ ಮಹಾಲಿಂಗೇಶ್ವರ ಕರುಣಿಸಲಿ ಅಂತ ಹೇಳ್ತಾ ಎಲ್ಲ ತಂಡಕ್ಕೆ, ಎಲ್ಲರಿಗೂ ಈ ಪ್ರಯತ್ನಕ್ಕೆ ಮುಂದಾದಂತಹ ಬಾಲಕೃಷ್ಣಣ್ಣನಿಗೆ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ. ಗಜಾನನ ಕ್ರಿಕೆಟರ್ಸ್ ತಂಡದ ವಿನಿತಿ ಪಡೆದ ಅಥವಾ ಇಡೀ ತಂಡದ ಕ್ಲಮಗಳು ಬತ್ತು ಸೇರಿದ್ದೇವೆ. ಅಕ್ಲೆಗೆ ಪುತ್ತೂರಿಗೂ ವೆಲ್ಕಮ್ ಅಲ್ಪೆ ಐತೊಟ್ಟಿಗೂ ಮಾತ ನಮ್ಮ ಗಣ್ಯರು ಐತೆ ಏನಂದಾನೆ ದೇಶನ ಉರಿಪನ ಮಾಡ್ತೇವೆ. ನನ್ನ ಶೋ ನಡಪೇರುಂಡು ಇಂದು ಪಾತಿರ್ನ ಪೊರ್ತಾತ್ ಪಿಕ್ಚರ್ ತೂಯಿ ಬುಕ್ಕ ರಿವ್ಯೂ ಕೊರ್ಪುಣಂಚಿನ ಪೊರ್ತುಂದಿ ಅನ್ನ ಪನಪೆ ದಯಪಂಡ ನಮ್ಮಲ ಮಾಧ್ಯಮ ಲೋಕಡಕ್ಕೆ ಬೇಲೆ ಮಂತು ನಿಪ್ಪನದ ಅನೇಕ ಚಿತ್ರಗಳು ತೂಪ ತುಳು ಫಿಲ್ಮ್ ಅದು ಒಂಜಿ ವಿಶೇಷವಾದ ಚಲನಚಿತ್ರಗಳು ಇತ್ತಿನ ದಿನಟ್ಟು ಬರೋದಿಪ್ಪಿನಂಚಿನ ಬಹಳ ಖುಷಿತ ವಿಷಯ. ಐತೊಟ್ಟುಗು ಒಂಜಿ ಪಾತ್ರ ನಾನು ಪನೋಡೆ ದಯಪಂಡ ವಿನೀತಾ ದಿಪ್ಪಡು ಸಮತಾ ದಿಪ್ಪಡ ಪೂರ್ಣ ನಮಗೆ ರೆಗ್ಯುಲರ್ ನಮ್ಮ ಮಾತ್ರ ಚಿತ್ರಣ ಮಾಡ್ಲೆಂದು ಒಂದು ಸಪೋರ್ಟ್ ಮಾಡ್ತಾ ಪಂಚನ ಅನ್ವಿತ ಇಪ್ಪಾಡು ಇದು ಒಂಜಿ ಮಲ್ಲ ತಂಡವಾದಿ ಇಲ್ಲಿ ತುಳುಟು ಮಸ್ತ್ ಯುವಕರು ಬರೋದಿಪ್ಪುನಂಚಿನ ಬಹಳ ಒಂಜಿ ಎಡ್ಡೆ ವಿಚಾರ ಐತೆ. ರೂಪೇಶ್ ಒಂಜಿ ಟೀಮ್ ಇಪ್ಪಾಡು ಅಥವಾ ವಿನೀತ್ ನಾಕ್ಲೆ ಒಂಜಿ ಟೀಮ್ ಇಪ್ಪಾಡು ಅಥವಾ ಕಾಪಿಕಾಡ್ ಸರ್ ನಾಕ್ಲೆ ಒಂಜಿ ಟೀಮ್ ಇಪ್ಪಾಡು. ಹೊಸ ಹೊಸ ತಂಡಲು ಹೊಸ ಹೊಸ ಕಲಾವಿದರಿಗೆಲ್ಲ ಅವಕಾಶ ಕೊರೊಂದು ಇತ್ತೆ ಮಿತ್ತು ಬರೋದಿಪ್ಪುನಂಚಿನ ಅವು ಅತ್ಯಂತ ಖುಷಿತ ವಿಚಾರ. ಇದು ನಿತಿನ್ ರೋಲ್ ಆರ್ನೊಂಜಿ ಫಿಲ್ಮ್ ಬರೋದು ನಾನಲ್ಲ. ಸೊ ಅಂಚಾದ ಹೊಸ ಹೊಸ ಸಿನಿಮಾಲು ಇತ್ತೆ ಕನ್ನಡ ಇಂಡಸ್ಟ್ರಿ ಅಥವಾ ಬೇತೆ ಬೇತೆ ಇಂಡಸ್ಟ್ರಿ ನಮ್ಮ ಇಂಚ ತೂಪನ ಐಕೆ ಕಮ್ಮಿ ಇಜ್ಜ ಲೆಕ್ಕ ತುಳುಟ ಇಂಡಸ್ಟ್ರಿದ ಪಿಕ್ಚರ್ಲ ಐತೆ ಸೌಂಡ್ ಮಂತೊಂದಿಪ್ಪು ನಂಚಿನ ಮಾತ್ರ ಅತ್ ಥಿಯೇಟರ್ ಅಕ್ಲಿಗೆ ಸಪೋರ್ಟ್ ಮಲ್ಪಡು ಅಂಚನೆ ನಮಲ ಏರು ಮಾಧ್ಯಮದ ಪಡು ಅಂಚನೆ ಪ್ರೇಕ್ಷಕರಿಗೆ ಪಡು ನಮಲ ಸಪೋರ್ಟ್ ಮಲ್ಪಡು ಪನ್ನೊಂದು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಪನ್ಪೆ 100 days ಸೆಲೆಬ್ರೇಷನ್ ನಡಪಡೋದಿತ್ತು ವಕೀಲರು ಬಂಡೇರೆ ಮತ್ತೆ ಯಶಸ್ವಿ ಆವಡನ್ನು ನಾನು ಬೆಸ್ಟ್ ವಿಶಸ್ ನಮಗೂ ಇನ್ನು ತುಳು ಪಿಕ್ಚರ್ ಈ ಥಿಯೇಟರ್ ತೋಜ್ಪವನ ಬಾಲಕೃಷ್ಣ ನಮ್ಮ ಬಾಲಕೃಷ್ಣ ಮಾಂತಲ್ಲಿ ಅಭಿನಂದನೆ ಮನ್ಕೊಡು ದಯಪಂಡ ತುಳುಕು ಬಣ್ಣಗ ಆರು ಮಹತ್ವ ಕೊಟ್ಟು ಪ್ರೋತ್ಸಾಹ ಕೊಡ್ಪುಣಾರೆ ಬಾಲಕೃಷ್ಣ ಡಿಸ್ಟ್ರಿಬ್ಯೂಟ್ ಆರಿಗೆ ನಿಜವಾದ ನಮ್ಮ ತುಳು ತಕ್ಕ ಅಭಿನಂದನೆ ಪನೋಡು ಅಂಚರಿ ಇನಿ ಗಜಾನನ ಕ್ರಿಕೆಟರ್ಸ್ ನಮ್ಮ IPL ತೂವೊಂದುಲ್ಲ ಆ ಪೊರ್ತುಡೆ ಇನಿ ಗಜಾನನ ಕ್ರಿಕೆಟರ್ಸ್ ಬರ್ತದೆ ಅಂಚದಾಗ ಮಾತೆಲ್ಲ ನಮ್ಮ ತುಳು ಗಜಾನನ ಕ್ರಿಕೆಟ್ ಅಂಚೆಲ್ಲ ಪಣಿತೆ ತೂದು ತುಳುವೇರನಿ ಬೊಲೆಪೋಡು ನಮ್ಮ ತುಳುನಾಡ್ದಾಗಲು ಕನ್ನಡ ನಮ್ಮ ತೂಪ ಹಿಂದಿ ತೂಪ ಅಂಡ ತುಳುನಾಡಾಗ ನಮ್ಮ ಒಂದು ಪಿರವು ಜಾರ್ಪ ನಮ್ಮ ಈ ಪಿರವು ಜಾರಿಯಲ್ಲಿ ನಮ್ಮ ತುಳು ಅಪ್ಪನ ಜೋಕ್ಲು ನಮ್ಮ ತುಳುತ್ತ ಕಲಾವಿದೇರನ್ನು ಬೊಲೆಪೋಡು ಅಂಡ ನಮ್ಮ ಮಾತೆಲ್ಲ
ಬತ್ತದು ತೂಯಿನ ಆಚ ಮಂತ್ರಂಚಿನ ಪ್ರೊಡ್ಯೂಸರ್ ಪ್ರಜ್ವಲಿಪ್ಪು ಅಂಚನೆ ಡೈರೆಕ್ಟರ್ ಕೀರ್ತನಿಪ್ಪು ಅಂಚನೆ ಇನ್ನೆಂತ ಆಕ್ಟರ್ ಆಕ್ಟ್ರೆಸ್ ಅಂಚೆ ಅಕ್ಲಿಗೆ ಪೂರ ಸಪೋರ್ಟ್ ಮಾಡ್ಲಿಕ್ಕ ನಮ್ಮ ಪೂರ ತುಳುನಾಡದಾಗ ನಮ್ಮ ಪೂರ ತುಳುವರು ತೂವೋಡು ఉండేది ಪಂಡೊಂದು ಈ ಗಜಾನನ ಕ್ರಿಕೆಟರ್ಸ್ ತಂಡೋಗು ಅಂಚನೆ నేను ಪ್ರೊಡ್ಯೂಸ್ ಮಂತ್ರಂಚಿನ ಪ್ರಜ್ವಲಿರಲ್ಲ ಶುಭ ಆವಡನ್ನು ಪಂಡದು ಇಂದು ಬೇರೆ ಮಹೇಶ್ ಗಜೆ ಪಂಡಿರು 100 ದಿನ ಬಲಿಪಾಡಂದು ನಾನು ಆದ ಬಲಿಪಾಡನ್ನು ఉండదు ಯಾನ ಪಂಡೊಂದು ಅಂಚನೆ ನಮ್ಮ ಬಣ ಪಿಕ್ಚರ್ದ ಡೈರೆಕ್ಟರ್ ಉಳ್ಳೇರು 6ನೇ ಇಂಕ್ಲ ಪಾತ್ರನ ಒಂಚೂರು ತೋಡಾಕೊಂಡು ಆರು ನಮ್ಮರನ್ನ ಟೀಸರ್ ತೂದೆ ಇಂಕ್ಲಿಗೆ ಬಾರಿ ಖುಷಿಯಾಗಿ ಇಂಚಿನ ಪಿಲ್ಲು ಬರೋಡು ತುಳುಡು ದಯಪಂಡ ನಮ್ಮ ಊರದ ಸಂಸ್ಕೃತಿನ ತೋಯ್ಪೋಣ ಅಂಚಿನ ಪಿಲ್ಲು ದಯಪಂಡ ನಮ್ಮ ಧರ್ಮ ಚಾವಡಿ ಬಣ್ಣ ಇಂಚಿನ ಊರ ತುಳುನ ನೋಡ್ಬಿಡು ಅಂಚನೆ ಕ್ರಿಕೆಟ್ ನಮ್ಮ ಅಭಿಮಾನ ಡಾಕ್ಟರ್ ಪಂಡಿತ್ ಕ್ರಿಕೆಟದ ಅಭಿಮಾನಿಗಳು ಸುಮಾರು ಜನ ಅವ ಅಂಚದವರ ಈ ಗಜಾನ ಕ್ರಿಕೆಟ್ ಒಂದು ಐನಾಥ ದಿನ ಬಲಿಪಾಡು ಮಾಡಿದ ಶುಭ ಕೋರ್ದು ಎರಡು ಪಾತ್ರಗಳು ನಮಗಿಂತ ಸಿನಿಮಾ ತೂಪಿನಂಚಿನ ಟೈಮ್ ಆಂಡ್ ಸೊ ಅಂಚಾದ ಎಂಗ್ಲಿಗೆ ಇಷ್ಟ ಸಿನಿಮಾ ತೂದಾಯಿ ಬೊಕ್ಕ ನಿಖಿಲೆದುರು ಬತ್ತದ ಪಾತ್ರ ಎಂಗ್ಲಿಗೆ ಮಸ್ತ್ ಇಷ್ಟ ಇಡೀ ತಂಡದ ಫುಲ್ಲ ನಮ್ಮ ಸಂಚಾದ ಯಾನ್ ಖಾಲಿ ಎಂಗ್ಲ ತಂಡದ ಪರವಾದ ಇನ್ನು ಯಾನ್ ಥ್ಯಾಂಕ್ಸ್ ಬಂದ್ರೆ ನಮ್ಮ ಈ ಕಾರ್ಯಕ್ರಮ ನಮ್ಮ ಆರ್ಗನೈಸ್ ಮಾಡಿದ ಬಾಲಕೃಷ್ಣ ಶೆಟ್ರ್ ಹೇಮಕ್ಕ ಬೊಕ್ಕ ಮಾತ ಅತಿಥಿನ ಫುಲ್ಲ ಎಂಕುಲ್ ಎಪ್ಪೋಡ್ ನಿಕ್ಲೆ ಬಟ್ ಎಂಕಲ ಪರವಾದ ಬಾಲನ್ನ ಲೆಪ್ಪೇರೆ ನಿತಿನ್ ಅಣ್ಣಗನ ಅರ್ಥ ಆಪುಂಡು ಪಿಕ್ಚರ್ ಬಿಜಿ ಪುರ ಅರುಣಣ್ಣ ಪುರ ಅರ್ಥ ಆಗುಡು ಈ ಒಂಜಿ ವಾರ ರಿಲೀಸ್ ಉಪ್ಪುನಗ ಓಲ್ ಫ್ಲೆಕ್ಸ್ ಪಾಡ್ನು ಓಲ್ ಪ್ರಚಾರ ಮಲ್ಪುನು ಮಲ್ಪುನ ಟೆನ್ಷನ್ ಡೆಪ್ಪ ಎಂಚ ಜನಕ್ಲೆ ಮಲ್ಪುನು ಉಂದನ್ನು ಆಡ ಆ ಬಂಗಾನ ಎದುರು ಪಾಡೊಂದು ಬಾಲನ್ನೇ ಮಾತೇರೆಲ್ಲ ಲೆಪ್ಪೇರೆ ಅದಕ್ಕೋಸ್ಕರ ಥ್ಯಾಂಕ್ಸ್ ಬಂದಾನ ఒక ಬಾಲನೊಟ್ಟಿಗೆ ಅಶ್ವಿನ್ ಲೈತಾರೆ ಎಂಗಲ್ಲ ಥ್ಯಾಂಕ್ ಯು ಸೋ ಮಚ್ ಎಂಬ ಪ್ರಸ್ತುತಕ್ಲೆಗೆ ಪ್ರತಿ ಒಂಜಿ ಬೈದಿನಂಚಿನ ಮಾತೆರೆಗ್ಲ ಎಂಗಲ ಗಜಾನನ ಕ್ರಿಕೆಟರ್ಸ್ ಪರವಾದ ಎಂಗಲ ಸೊಮ್ಮೆ ಸಂದ ಒಂದು ಕಾರ್ಯಕ್ರಮ ದುಂದುಕೊನಾರೆ ಎಂಗಲ ಅನುವು ಕೊಡೋದಿಲ್ಲ ఒక ಮಾತೆರ್ಲ ಪಿಕ್ಚರ್ ತೋರು ತೂದಾಯಿ ಬೊಕ ರಿವ್ಯೂ ಕೊರಡು ಎಂಚಾನನ್ ಪನೋಡು ರಿಲೀಸ್ ಎಲ್ಲ ನಿಗುಲು ಸುರುತ ಆಡಿಯನ್ಸ್ ನಮ್ಮ ಪುತ್ತೂರುಡು ಐದೊಕ ಇಷ್ಟ ಆನಂದಾನ ಮಸ್ತ್ ಸಂಖ್ಯೆ ಬಂದು ಪಿಕ್ಚರ್ ತೋರು ಆತೆ ಇನ್ನು ಪ್ರೀಮಿಯರ್ ಶೋ ಆಯೋಜಿಸಿದ ಈ ಸಿನಿಮಾ ಪುತ್ತೂರದ ಮಾತ ವಿವಿಧ ಕ್ಷೇತ್ರಗಳ ಮಾತ ಬಂಧುಳುಳ್ಳೇರು ಅಂಚನೆ ಈ ಸಿನಿಮಾಗೂ ಸಂಬಂಧಪಟ್ಟನಾಗಲಿ ಮಾತ್ರೆಯನ್ನು ಒಂದೇ ಪಾತ್ರೆಡು ದೇವರ ಆಶೀರ್ವಾದ ನಂಗೆ ಮಾತ್ರೆಗಳು ಇಪ್ಪಟ್ಟನ್ನು ಪಣೊಂದು ಇನ್ನಿತ ಸಿನಿಮಾ ಪ್ರೀಮಿಯರ್ ಶೋ ಪುತ್ತೂರು ಓವು ಮಲ್ತಂಡಲ್ಲ ಅವು ಅತ್ಯಂತ ಯಶಸ್ವಿ ಹಾಕೊಂಡು ಅದಕ್ಕೆ ಅನೇಕ ಜನ ಕಾರಣಕರ್ತರುಳ್ಳೇರು ಅಂಚಾದ ನೆಕ್ಕು ದುಂಬುಲ ಮಸ್ತ್ ಸಿನಿಮಾಲು ಈ ಥಿಯೇಟರ್ ಬಿಡುಗಡೆ ಆಪನ ಹೊರತುಡು ನಮ್ಮ ಮಾತ ಇಟ್ಟಿದ್ದು ಅದಕ್ಕೆ ಶುಭ ಹಾರೈಸ ಇಂಚನೆ ಇನ್ನಿತ ದಿನ ಗಜಾನನ ಕ್ರಿಕೆಟರ್ ಈ ಒಂದು ಮೂವಿಲ ಬಾರಿ ಯಶಸ್ವಿ ಆಪುಂಡು ನೆಟ್ಟು ತೂಣಾಗ ಕಲಾವಿದರಿಗೆ ತೂಣಾಗ ಮಾತ ನಂಗೆ ಧೈರ್ಯ ಉಂಟು ದಯಪಣ್ಣ ಧೈರ್ಯ ಪಾಲೊಳಿ ಇದು ಬಾರಿ ಯಶಸ್ವಿ ಆಪುಂಡು ದಾಲ ಸಂಶಯ ಇದ್ದಿ ಅಂಚನೆ ಮಾಲಿಂಗೇಶ್ವರ ದೇವರನ ಪೂರ್ಣ ಅನುಗ್ರಹಡು ಇನ್ನಿದ ಪ್ರೀಮಿಯರ್ ಶೋ ಮಾತೆರೆಗಳ ಹೆಚ್ಚಿಗೆ ಸಂತೋಷ ಕೊರಪನೊಟ್ಟಿಗೂ ಎಲ್ಲರಿಗೂ ನಡಪರಿಪಿನಂಚಿನ ಈ ಸಿನಿಮಾ ರಾಜ್ಯದ ಮಲ್ಲ ಮಟ್ಟದ ಎಡ್ಡೆ ರೀತಿಯ ಮಸ್ತ್ ಜನ ಇಷ್ಟಪಡಕ ಸಕ್ಸಸ್ ಆವಡು ಪಣದು ಏನು ಶುಭ ಹಾರೈಸ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ